श्रीरङ्गधामेश्वरी दासीभूत समस्त देववनिता लोकैकदीपाङ्कुरा श्रीमन्मन्दकटाक्षलब्ध विभवद्ब्रह्मेन्द्र गङ्गाधरा त्वां त्रैलोक्यकुटुम्बिनी सरसिजां वन्दे मुकुन्दप्रिया। ಸದ್ದು ಮಾಡುತ್ತ ದಯಮಾಡಿಸು ಮಾತೆ ಸದಾ ಶುಕ್ರವಾರ. ನಮೋ 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 ದೇವಿ ಮಹಾಲಕ್ಷ್ಮಿಯೇ ಮಹಾಲಕ್ಷ್ಮಿಯೇ. ರಮಾದೇವಿ ನೀನೇ ಕ್ಷಮಾಶೀಲೆ ಭಗವತಿ. ನಮೋ 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 ದೇವಿ ಮಹಾಲಕ್ಷ್ಮಿಯೇ ಮಹಾಲಕ್ಷ್ಮಿಯೇ. ನಮೋ 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 ದೇವಿ ಮಹಾಲಕ್ಷ್ಮಿಯೇ ಮಹಾಲಕ್ಷ್ಮಿಯೇ. ನೀ ದಯೆ ತೋರೆ ಮಹದಯ ಸಿರಿಯೇ, ನೀ ದಯೆ ತೋರೆ ಮಹದಯ ಸಿರಿಯೇ. ನಮೋ 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 ದೇವಿ ಮಹಾಲಕ್ಷ್ಮಿಯೇ ಮಹಾಲಕ್ಷ್ಮಿಯೇ. ನಮೋ 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 ದೇವಿ ಮಹಾಲಕ್ಷ್ಮಿಯೇ ಮಹಾಲಕ್ಷ್ಮಿಯೇ. ಸಂಭಾವಿತಾನಾಂ ಪಾಪಾನಾಂ ಕ್ಷಯಾರ್ಥಂ ಮಮ ಗೃಹೇ ಶ್ರೀ ವರಮಹಾಲಕ್ಷ್ಮಿ ಸ್ಥಿರತ್ವ
ಸಿದ್ಧ್ಯರ್ಥಂ ರಾಜಪ್ರಸಾದ ದೇವತಾ ಪ್ರಸಾದ ಸಿದ್ಧ್ಯರ್ಥಂ ದೀರ್ಘ ಸೌಮಂಗಲ್ಯ ಅವಾಪ್ತ್ಯರ್ಥಂ ಸಕಲ ಮನೋರಥ ಸಿದ್ಧಿದ್ವಾರ ಧ್ಯಾನಾವಾಹನಾದಿ ಷೋಡಶ ಉಪಚಾರ ಪೂಜನಂ ವರ್ಷೆ ಕರ್ತವ್ಯತ್ವೇನ ನಿಶ್ಚಿತಃ. ಇಷ್ಟರವರೆಗೆ ಅಂತ ಹೇಳಿಲ್ಲ, ಆ ದೇವರು ನಮ್ಮ ಕಡೆಯಿಂದ ನಮಗೆ ಎಷ್ಟರವರೆಗೆ ನಮ್ಮಿಂದ ಸೇವೆ ಮಾಡಿಕೊಳ್ಳುತ್ತಾನ ಅಷ್ಟರವರೆಗೆ ನಾವು ಮಾಡ್ತೇವೆ ಆಯ್ತಾ. ಯಥಾಶಕ್ತಿ ಸಂಭಾವತಾನಿ ಏನ ಸಂಭವತ ಪ್ರಕಾರೇಣ ಸಂಭವದ್ಭಿಃ ದ್ರವ್ಯೈಃ ಉಪಚಾರ ಪೂಜನಂ. ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ, ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ. ಮನೆಯನ್ನು ಬೆಳಗು ಮನವನು ಬೆಳಗು, ಮನೆಯನ್ನು ಬೆಳಗು ಮನವನು ಬೆಳಗು. ಮನುಜನ ಚಿಂತೆಯ ಅಳಿಸಿ ಹರಸು, ಮನುಜನ ಚಿಂತೆಯ ಅಳಿಸಿ ಹರಸು. ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ, ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ. ಭಕ್ತರ ಬಾಳಿನ ಜ್ಯೋತಿಯ ಬೆಳಗಮ್ಮ, ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ, ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ. ಮನೆಯನ್ನು ಬೆಳಗು ಮನವನು ಬೆಳಗು, ಮನುಜನ ಚಿಂತೆಯ ಅಳಿಸಿ ಹರಸು. ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ, ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ. ಸೇವೆಯೇ ಸಾಕಮ್ಮ, ಲಕ್ಷ್ಮೀ ಬಾರಮ್ಮ. ಇವತ್ತಿನ ಈಗಲವರೆಗೆ ಒಂದು ವ್ರತಾಚರಣೆಯಿಂದ ನೀವು ಭಕ್ತಿ ಶ್ರದ್ಧೆಯಿಂದ ಕುಂಕುಮಾರ್ಚನೆ ಪೂಜೆ ಎಲ್ಲ ಮಾಡಿದ್ದೀರಿ. ಈಗ ಈ ಪೂಜೆಯ ಮಹತ್ವವನ್ನು ಹೇಳ್ತೇನೆ. ನಮ್ಮ ಈ ಸಮಸ್ತ ಜನರಿಗೆ, ಸ್ತ್ರೀಯರಿಗೆ ದೀರ್ಘ ಸುಮಂಗಲಿ ಪ್ರಾಪ್ತಿ ಆಗಬೇಕಾದ್ರೆ ಅಥವಾ ನಮಗೆ ಏನಾದರೂ ಮನಸ್ಸಿನಲ್ಲಿ ಇಚ್ಛೆ ಇದ್ದಂತೂ ಪೂರೈಸಬೇಕಾದ್ರೆ ಅದನ್ನು ಯಾವ ರೀತಿಯಲ್ಲಿ ಯಾವ ಪೂಜೆ ಮಾಡಿದರೆ ಒಳ್ಳೆಯದು ಅಂಥೇಳಿ ಈ ಪಾರ್ವತಿಯು ಪರಮೇಶ್ವರನ ಹತ್ರ ಕೇಳ್ತಾನೆ.
ಅಷ್ಟಾಗುವಾಗ ಆ ಪರಮಾತ್ಮನು ಹೇಳ್ತಾನೆ, ಮುಂಚೆ ಕುಂಡಿನಾಪುರ ಪಟ್ಟಣ ಒಂದು ಪಟ್ಟಣ ಇತ್ತು. ಆ ಪಟ್ಟಣದಲ್ಲಿ ಚಾರುಮತಿ ಎಂಬಂತಹ ಒಂದು ಬ್ರಾಹ್ಮಣ ಸ್ತ್ರೀ ಇತ್ತು. ಆ ಸ್ತ್ರೀಯು ಒಂದು ಮನೆಯಲ್ಲಿ ಅವಳ ಕೆಲಸ ಏನುಂಟು ಅದನ್ನು ಪ್ರೀತಿಯಿಂದ ಮಾಡ್ತಿದ್ಳು. ಒಂದು ಗೃಹಲಕ್ಷ್ಮಿಯಾಗಿ 4 ಜನರಿಂದ ಪುರಸ್ಕೃತವಾದಳು. ಅದಲ್ಲದೆ ಅತ್ತೆ ಮಾವಂದಿರನ್ನು ಹಾಗೂ ಮನೆಯಲ್ಲಿದ್ದವರನ್ನು ಒಳ್ಳೆಯಿಂದ ಪ್ರೀತಿಯಿಂದ ನೋಡ್ತಾ ಇದ್ಳು. ಆದರೂ ಸಹ ಮನೆಯಲ್ಲಿ ಕಷ್ಟ ಮಾತ್ರ ತಪ್ಪುವುದಿಲ್ಲ. ಏನು ಮಾಡುದಪ್ಪ ಅಂಥೇಳಿ ಹೀಗೆ ಆಲೋಚನೆ ಮಾಡ್ತಾ ಇರುವಾಗ ಒಂದು ದಿವಸ ಹೀಗೆ ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೀಗೆ ನಿದ್ರಾವಸ್ಥೆಯಲ್ಲಿರುವಾಗ ಬೆಳಿಗ್ಗೆ 5 ಗಂಟೆ ಆಗುವಾಗ ಆ ಲಕ್ಷ್ಮಿಯು ಬಂದು ಸ್ವಪ್ನದಲ್ಲಿ, ಚಾರುಮತಿ ಎದ್ದೇಳು, ನಾನು ವರಮಹಾಲಕ್ಷ್ಮಿ ಬಂದಿದ್ದೇನೆ, ನಿನಗೇನೆಲ್ಲ ಬೇಕು ಅದನ್ನು ಕೇಳು, ಭಾರಿ ಒಂದು ಕಷ್ಟದಿಂದ ಜೀವನ ಮಾಡ್ತಾ ಇದ್ದೀಯಲ್ವಾ, ನಿಮ್ಗೆ ಏನು ಬೇಕಾದನ್ನು ಕೇಳು, ನಾನು ಕೊಡಲಿಕ್ಕೆ ತಯಾರಿದ್ದೇನೆ ಅಂತ ಹೇಳ್ತಾಳೆ. ಅಷ್ಟಾಗುವಾಗ ಅದನ್ನೆಲ್ಲ ಹೇಳಿಕೊಂಡು ಅವಳು ಅಲ್ಲಿಯೇ ಇರ್ತಾಳೆ. ತದನಂತರ ಮಾಯ ಆಗ್ತಾಳೆ. ತದನಂತರ ಈ ಚಾರುಮತಿಯು ಎದ್ದೇಳಿ ಬೆಳಿಗ್ಗೆ ಆಯಿತು, ರಪ್ಪ ಎದ್ದೇಳಿ ನೋಡುವಾಗ ನಮಗೇನು ಸ್ವಪ್ನ ಬಿತ್ತು ಅಂಥೇಳಿ ಆಲೋಚನೆ ಮಾಡ್ತಾಳೆ. ವರಮಹಾಲಕ್ಷ್ಮಿಯು ತುಂಬ ಆಭರಣ ಎಲ್ಲ ಅಲಂಕಾರ ಮಾಡಿಕೊಂಡು ಬಂದಿದ್ದಾಳೆ, ನಮಗೆ ಏನು ಬೇಕಾದನ್ನು ಕೇಳು ಅಂತ ಹೇಳಿದ್ದಾಳೆ ಅಂತ ಹೇಳುವಾಗ ಅವಳಿಗೆ ಭಾರಿ ಸಂತೋಷ ಆಗ್ತದೆ. ಇದು ಬೆಳಿಗ್ಗೆ ಟೈಮ್ ನೋಡ್ತಾಳೆ. ಬ್ರಾಹ್ಮಣ ಸ್ತ್ರೀ ಅಂದರೆ ಅವಳಿಗೆ ಏನೋ ಇದೆಲ್ಲ ಸ್ವಲ್ಪ ಭಟ್ರ ವಿಷಯ ಹಾಗೂ ಧರ್ಮಾಚರಣೆ ವಿಷಯ ಎಲ್ಲ ಅವಳಿಗೆ ಗೊತ್ತಿತ್ತು. ಆದ್ದರಿಂದ 5 ಗಂಟೆ 5 ನಿಮಿಷ ಆಯಿತು. ಇದನ್ನು ನೋಡಿ ಅವಳ ಗಂಡನ ಹತ್ರ ಕೇಳ್ತಾನೆ, ಮಾವನ ಹತ್ರ ಅತ್ತೆ ಹತ್ರ ಹೇಳುವಾಗ ಅವರಿಗೆಲ್ಲ ಭಾರಿ ಸಂತೋಷ ಆಗ್ತದೆ. ಆದ್ದರಿಂದ ಮತ್ತೆ ತುಂಬ ಜನರೆಲ್ಲ ಬರುವಾಗ ಅವರವರ ಸ್ನೇಹಿತರಿಗೆಲ್ಲ ಹೇಳಿಕೊಂಡು ಹೇಳುವಾಗ, ಇದು ಸತ್ಯ ವರಮಹಾಲಕ್ಷ್ಮಿ ಚಾರುಮತಿ, ಇದು ನಿಮಗೆ ಸ್ವಪ್ನ ಬಿದ್ದದ್ದು ಸತ್ಯ, ಇದು ನಾವೆಲ್ಲ ಒಟ್ಟುಕೊಂಡುಕೊಂಡು ಒಂದು ಭಟ್ರ ಹತ್ತಿರ ಹೋಗಿ ಕೇಳುವ ವಿಷಯ ಏನಂತೇಳಿ ಅಂತೇಳಿ ಹೋಗ್ತಾನೆ. ಇದೆಲ್ಲ ಒಟ್ಟುಕೊಂಡಿಕೊಂಡು ಭಟ್ರಲ್ಲಿ ಹೋಗುವಾಗ, ಇದು ಸತ್ಯ ವರಮಹಾಲಕ್ಷ್ಮಿ ವ್ರತ ಅಂತ ಉಂಟು, ಅದ ವ್ರತವನ್ನು ನಾವೆಲ್ಲ ಒಟ್ಟಾಗಿ ಮಾಡುವ. ಇದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆಯ ಎದುರಿಗೆ ಹತ್ತಿರ ಬರುವಂತಹ 2ನೇ ಶುಕ್ರವಾರ ದಿವಸ ಈ ಪೂಜೆ ಮಾಡಿದಲ್ಲಿ ಇದು ನಮ್ಮ ಮನಸಾಭೀಷ್ಟ ಸಿದ್ಧಿ ಆಗ್ತದೆ ಅಂತ ಹೇಳಿ ಅವಳಿಗೆ ಎಲ್ಲ ಭಟ್ರೆಲ್ಲ ಹೇಳ್ತಾರೆ. ತದನಂತರ ದೇವರ ಅನುಗ್ರಹದಿಂದ, ಇವರ ಇಚ್ಛೆಯಿಂದ, ಶ್ರದ್ಧೆಯಿಂದ, ವಿಶ್ವಾಸದಿಂದ ಅವರಿಗೆ ಆ ದಿವಸ ಹತ್ತಿರ ಬಂತು. ಇದೇ ರೀತಿಯಾಯಿತು. ಶ್ರಾವಣ ಮಾಸದಲ್ಲಿ ಶ್ರವಣ ನಕ್ಷತ್ರ ಬಂದು ಇದೇ ಚತುರ್ದಶಿ ಬಂದು ಬರುವಾಗ ಅವರಿಗೆ ಭಾರಿ ಸಂತೋಷ ಆಗಿ ಭಟ್ರನ್ನೆಲ್ಲ ಕರ್ಕೊಂಡು ಆ ಸಾಯಂಕಾಲ ಈ ವ್ರತವನ್ನು ಅದಕ್ಕೆ ಬೇಕಾದಂಥ ಎಲ್ಲ ಸಾಹಿತ್ಯ ಎಲ್ಲ ಮಾಡಿಕೊಂಡು ನೈವೇದ್ಯಕ್ಕೆ ಪಂಚಗಜ್ಜಾಯವ ಹಾಗೂ ಸಪಾದ ಭಕ್ಷವನ್ನು ಮಾಡಿಕೊಂಡು ಪೂಜೆಗೆ ಬೇಕಂತಹ ಸರ್ವ ಸಾಹಿತ್ಯ ಎಲ್ಲ ಆ ಭಟ್ರತ್ರ ಕೇಳಿ ಅದೆಲ್ಲ ತಯಾರಿಸಿಕೊಂಡು ಭಾರಿ ಶ್ರದ್ಧೆಯಿಂದ, ವೈಭವದಿಂದ, ಪ್ರೀತಿಯಿಂದ ಕೂತ್ಕೊಂಡು ಈ ಪೂಜೆ ಮಾಡಿದ್ಳು. ಪೂಜೆ ಮಾಡುವಾಗ ಆ ಪರಮಾತ್ಮನು ಪ್ರಸನ್ನಳಾಗಿ ಅವರಿಗೆ ಪ್ರಾರ್ಥನೆ ಮಾಡಿದಂತಹ ಪ್ರಾರ್ಥನೆಯನ್ನು ಆದಷ್ಟು ಬೇಗ ಅವರಿಗೆ ಕರುಣಿಸಿದರು ದೇವರು. ಇದೆಲ್ಲ ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ, ಮನೆಯನ್ನು ಬೆಳಗು ಮನವನು ಬೆಳಗು, ಮನೆಯನ್ನು ಬೆಳಗು ಮನವನು ಬೆಳಗು, ಮನುಜನ ಚಿಂತೆಯ ಅಳಿಸಿ ನಿಹರಸು, ಮನುಜನ ಚಿಂತೆಯ ಅಳಿಸಿ ನಿಹರಸು, ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ, ಲಕ್ಷ್ಮೀ ಬಾರಮ್ಮ
ಸೌಭಾಗ್ಯ ಸಾಗರ ಕನ್ಯೆ ನೀನಮ್ಮ ಮೂಜಗಮಾನ್ಯೆ ಶ್ರೀದೇವಿ ಶ್ರೀಹರಿಯೊಡನೆ ಬಾರಮ್ಮ ತೋರುತ್ತ ಕರುಣೆ. ಸೌಭಾಗ್ಯ ಸಾಗರ ಕನ್ಯೆ ನೀನಮ್ಮ ಮೂಜಗಮಾನ್ಯೆ ಶ್ರೀದೇವಿ ಶ್ರೀಹರಿಯೊಡನೆ ಬಾರಮ್ಮ ತೋರುತ್ತ ಕರುಣೆ. ಅಮ್ಮ ಬಾರಮ್ಮ ಭಾಗ್ಯವತಾರಮ್ಮ ಲಕ್ಷ್ಮೀ ದೇವಮ್ಮ ಶರಣು ಶರಣಮ್ಮ. ಅಮ್ಮ ಬಾರಮ್ಮ ಭಾಗ್ಯವತಾರಮ್ಮ ಲಕ್ಷ್ಮೀ ದೇವಮ್ಮ ಶರಣು ಶರಣಮ್ಮ. ವೈಕುಂಠ ತಿರುಪತಿಯಲ್ಲಿ ಕಲ್ಯಾಣ ಉತ್ಸವದಲ್ಲಿ ನಗೆ ಬೇರೆ ಚಲುವನು ಚಲ್ಲಿ ನೀನಾದೆ ಮದುಮಗಳಲ್ಲಿ. ಅಮ್ಮ ಬಾರಮ್ಮ ಭಾಗ್ಯವತಾರಮ್ಮ ಲಕ್ಷ್ಮೀ ದೇವಮ್ಮ ಶರಣು ಶರಣಮ್ಮ. ಅಮ್ಮ ಬಾರಮ್ಮ ಭಾಗ್ಯವತಾರಮ್ಮ ಲಕ್ಷ್ಮೀ ದೇವಮ್ಮ ಶರಣು ಶರಣಮ್ಮ ಶರಣು ಶರಣಮ್ಮ ಶರಣು ಶರಣಮ್ಮ. ಅಷ್ಟಲಕ್ಷ್ಮಿಯ ಆರಾಧಿಸೋಣ ಇಷ್ಟಾರ್ಥಗಳನ್ನು ಪಡೆಯೋಣ. ಅಷ್ಟಲಕ್ಷ್ಮಿಯ ಆರಾಧಿಸೋಣ ಇಷ್ಟಾರ್ಥಗಳನ್ನು ಪಡೆಯೋಣ. ಆದಿಲಕ್ಷ್ಮಿಯು ನೀನಮ್ಮ ಲಕ್ಷ್ಮಮ್ಮ ವೇದ ಮಾತೆ ವಿಶ್ವಮಾತೆ ನಮ್ಮಮ್ಮ. ಆದಿಲಕ್ಷ್ಮಿಯು ನೀನಮ್ಮ ಲಕ್ಷ್ಮಮ್ಮ ವೇದ ಮಾತೆ ವಿಶ್ವಮಾತೆ ನಮ್ಮಮ್ಮ. ಅಷ್ಟಲಕ್ಷ್ಮಿಯ ಆರಾಧಿಸೋಣ ಇಷ್ಟಾರ್ಥಗಳನ್ನು ಪಡೆಯೋಣ. ಅಷ್ಟಲಕ್ಷ್ಮಿಯ ಆರಾಧಿಸೋಣ ಇಷ್ಟಾರ್ಥಗಳನ್ನು ಪಡೆಯೋಣ. ಕಮಲದಲ್ಲಿಯೇ ಕುಳಿತಿಹ ತಾಯೇ ಕಮಲಮ್ಮ ಕಮಲ ಬಾಂಧವನು ಬಂದಿಹ ನಮ್ಮ ಕಮಲಮ್ಮ. ಕಮಲದಲ್ಲಿಯೇ ಕುಳಿತಿಹ ತಾಯೇ ಕಮಲಮ್ಮ ಕಮಲ ಬಾಂಧವನು ಬಂದಿಹ ನಮ್ಮ ಕಮಲಮ್ಮ. ಕಮಲಾನಾಥನು ಕರೆಯುವ ನಮ್ಮ ಕಮಲಮ್ಮ ಕಮಲಾನಾಥನು ಕರೆಯುವ ನಮ್ಮ ಕಮಲಮ್ಮ. ಕುಮುಡ ಬಾಂಧವನು ಸೋದರ ನಮ್ಮ ಕಮಲಮ್ಮ. ಅಷ್ಟಲಕ್ಷ್ಮಿಯ ಆರಾಧಿಸೋಣ ಇಷ್ಟಾರ್ಥಗಳನ್ನು ಪಡೆಯೋಣ. ಅಷ್ಟಲಕ್ಷ್ಮಿಯ ಆರಾಧಿಸೋಣ ಇಷ್ಟಾರ್ಥಗಳನ್ನು ಪಡೆಯೋಣ. ಕೈಗಳ ನಾರಾಯಣಿಯೋ ನೀನಮ್ಮ ಕೈಯಲ್ಲಿ ಕಮಲವ ಪಿಡಿದಿಹ ತಾಯೇ ಕಮಲಮ್ಮ. ನಾಲ್ಕು ಕೈಗಳ ನಾರಾಯಣಿಯೋ ನೀನಮ್ಮ ಕೈಯಲ್ಲಿ ಕಮಲವ ಪಿಡಿದಿಹ ತಾಯೇ ಕಮಲಮ್ಮ. ಕೈಯಲ್ಲಿ ಪತಾಕೆ ಹಾರುತ್ತಿದೆ ಆದಿಲಕ್ಷ್ಮಿ ಕೈಯಲ್ಲಿ ಪತಾಕೆ ಹಾರುತ್ತಿದೆ ಆದಿಲಕ್ಷ್ಮಿ.
ಆರಾಧಿಸೋಣ ಇಷ್ಟಾರ್ಥಗಳನ್ನು ಪಡೆಯೋಣ. ಅಷ್ಟಲಕ್ಷ್ಮಿಯ ಆರಾಧಿಸೋಣ ಇಷ್ಟಾರ್ಥಗಳನ್ನು ಪಡೆಯೋಣ. ಮಾತೆಯು ಆದಿಲಕ್ಷ್ಮಿಯೇ ಅಹುದಮ್ಮ, ಸತ್ಯಭಾಮೆಯು ರುಕ್ಮಿಣಿಯೂ ನೀನಮ್ಮ. ಸೀತಾ ಮಾತೆಯು ಆದಿಲಕ್ಷ್ಮಿಯೇ ಅಹುದಮ್ಮ, ಸತ್ಯಭಾಮೆಯು ರುಕ್ಮಿಣಿಯೂ ನೀನಮ್ಮ. ಜಯಾದೇವಿ ಲಕ್ಷ್ಮಮ್ಮ, ಮಾಯಾದೇವಿ ಲಕ್ಷ್ಮಮ್ಮ, ಜಯಾದೇವಿ ಲಕ್ಷ್ಮಮ್ಮ, ಲಕ್ಷ್ಮಮ್ಮ, ಜಗದಾಧಾರವು ನೀನಮ್ಮ. ಜಯ 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 ಲಕ್ಷ್ಮಮ್ಮ. ಅಷ್ಟಲಕ್ಷ್ಮಿಯ ಆರಾಧಿಸೋಣ ಇಷ್ಟಾರ್ಥಗಳನ್ನು ಪಡೆಯೋಣ. ಅಷ್ಟಲಕ್ಷ್ಮಿಯ ಆರಾಧಿಸೋಣ ಇಷ್ಟಾರ್ಥಗಳನ್ನು ಪಡೆಯೋಣ. ಆದಿಲಕ್ಷ್ಮಿಯು ನೀನಮ್ಮ ಲಕ್ಷ್ಮಮ್ಮ, ವೇದ ಮಾತೆ ವಿಶ್ವಮಾತೆ ನಮ್ಮಮ್ಮ. ಆದಿಲಕ್ಷ್ಮಿಯು ನೀನಮ್ಮ ಲಕ್ಷ್ಮಮ್ಮ, ವೇದ ಮಾತೆ ವಿಶ್ವಮಾತೆ ನಮ್ಮಮ್ಮ. ಅಷ್ಟಲಕ್ಷ್ಮಿಯ ಆರಾಧಿಸೋಣ ಇಷ್ಟಾರ್ಥಗಳನ್ನು ಪಡೆಯೋಣ. ಅಷ್ಟಲಕ್ಷ್ಮಿಯ ಆರಾಧಿಸೋಣ ಇಷ್ಟಾರ್ಥಗಳನ್ನು ಪಡೆಯೋಣ. ಆದಿಲಕ್ಷ್ಮಿಯು ನೀನಮ್ಮ ಲಕ್ಷ್ಮಮ್ಮ, ವೇದ ಮಾತೆ ವಿಶ್ವಮಾತೆ ನಮ್ಮಮ್ಮ. ಅಷ್ಟಲಕ್ಷ್ಮಿಯ ಆರಾಧಿಸೋಣ ಇಷ್ಟಾರ್ಥಗಳನ್ನು ಪಡೆಯೋಣ. ಇಷ್ಟಾರ್ಥಗಳನ್ನು ಪಡೆಯೋಣ. ಧನಲಕ್ಷ್ಮಿಗೆ ವಂದನೆ ನೂರಾರು ಹೆಜ್ಜೆ ಹೆಜ್ಜೆಗೆ. ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಧನಲಕ್ಷ್ಮಿಗೆ ವಂದನೆ ನೂರಾರು ಹೆಜ್ಜೆ ಹೆಜ್ಜೆಗೆ. ವಿಜಯ ವಿದ್ಯೆ ಧನವ ಕೊಡು ನಮ್ಮ ಬಾಳಿಗೆ, ಶ್ರೀದೇವಿ ನೀಡಮ್ಮ ನಮ್ಮ ಏಳಿಗೆ. ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಧನಲಕ್ಷ್ಮಿಗೆ ವಂದನೆ ನೂರಾರು ಹೆಜ್ಜೆ ಹೆಜ್ಜೆಗೆ. ಅಂಬೆ ನೀಡು ಭಕ್ತರಿಗೆ ನಿನ್ನ ಬೆಂಬಲ, ತುಂಬ ಶಕ್ತಿ ನೀಡು ಸದಾ ಕಾಲ. ಅಂಬೆ ನೀಡು ಭಕ್ತರಿಗೆ ನಿನ್ನ ಬೆಂಬಲ, ತುಂಬ ಶಕ್ತಿ ನೀಡು ಸದಾ ಕಾಲ. ವಿಜಯಲಕ್ಷ್ಮಿ ಹರಸಲು ಸಕಲ ಕಾರ್ಯ ಸಫಲ, ವಿಜಯಲಕ್ಷ್ಮಿ ಹರಸಲು ಸಕಲ ಕಾರ್ಯ ಸಫಲ. ವಿದ್ಯಾಲಕ್ಷ್ಮಿ ನೀಗುವಳು ಬಾಳ ಕತ್ತಲ. ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಧನಲಕ್ಷ್ಮಿಗೆ ವಂದನೆ ನೂರಾರು ಹೆಜ್ಜೆ ಹೆಜ್ಜೆಗೆ. ದೇವಿ ನಿನ್ನ ಕರುಣೆಯೇ ಸುಧಾ ಸಾಗರ, ನೀನು ಒಲಿಯ ಬೆಳಗುವ ಜ್ಞಾನ ಭಾಸ್ಕರ. ದೇವಿ ನಿನ್ನ
ಕರುಣೆಯೇ ಸುಧಾ ಸಾಗರ, ನೀನು ಒಲಿಯ ಬೆಳಗುವ ಜ್ಞಾನ ಭಾಸ್ಕರ. ನಿನ್ನ ಧ್ಯಾನ ನಿನ್ನ ಮನನ ದಿವ್ಯ ಚೇತನ, ನಿನ್ನ ಧ್ಯಾನ ನಿನ್ನ ಮನನ ದಿವ್ಯ ಚೇತನ, ನಿನ್ನ ದಯಾ ದೃಷ್ಟಿಯಿಂದ ಸೃಷ್ಟಿ ಕಲ್ಯಾಣ. ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಧನಲಕ್ಷ್ಮಿಗೆ ವಂದನೆ ನೂರಾರು ಹೆಜ್ಜೆ ಹೆಜ್ಜೆಗೆ. ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಧನಲಕ್ಷ್ಮಿಗೆ ವಂದನೆ ನೂರಾರು ಹೆಜ್ಜೆ ಹೆಜ್ಜೆಗೆ. ವಿಜಯ ವಿದ್ಯೆ ಧನವ ಕೊಡು ನಮ್ಮ ಬಾಳಿಗೆ, ಶ್ರೀದೇವಿ ನೀಡಮ್ಮ ನಮ್ಮ ಏಳಿಗೆ. ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಧನಲಕ್ಷ್ಮಿ